ಪ್ರೀತಿ ಇದ್ದಾನೆ ಏನ್ ಮಾಡ್ತಾನೆ ಹೇಳು? ದೇವಾ ನಾವು ಬೇಯಿಸಿದೀವಿ, ನಮಗ್ ಕೃಪೆ ತೋರಿಸಿ ಅವ್ರು ಕೂಡ ತೋರ್ಸಪ್ಪ. ಅವ್ರು ಬೇಯಿಸಿರ್ಬೇಕಲ್ಲ, ಅವರು ಕಷ್ಟದಾಗದಾರಲ್ಲ, ಅವರು ನಷ್ಟದಾಗದಾರಲ್ಲ, ಅವ್ರಿಗೆ ಯಾರು ದಿಕ್ಕು? ನೀನೇ ಅಲ್ಲಪ್ಪ, ಎಲ್ಲರಿಗೂ ದಿಕ್ಕು ನೀನೇ ಅಲ್ಲ. ಅವ್ರ ಕೈ ಹಿಡಿದು ಎತ್ತಾರ, ಅವ್ರು ನಾಳೆ ತಗೊಂಬಪ್ಪ, ಅವ್ರ ಅದ್ರಾಗ ಕುರುಮುತ್ತಾ ಇದಾರ, ಬಲಹೀನರಾಗ್ತಾ ಇದಾರ, ನಷ್ಟೋತಾರ ದೇವ ಅಂತೇಳಿ ಅವ್ರನ್ನ ನಾವು ದೇವ್ರಿಗೆ ಅಪ್ಪಗಿಸಿ ಅವ್ರನ್ನ ಬೇರೆ ತರ ನೋಡ್ಬೇಕು. ಆ ದಯ ತೋರ್ಸೋದೇ ಪ್ರೀತಿ. ಅದ್ ಇಲ್ದಂಗ ಹೊಟ್ಟೆಗಿಚ್ಚಿ ನಮ್ಮಲ್ಲಿ ಐತಂದ್ರೆ ನಮ್ಮಲ್ಲಿ ಏನಿಲ್ಲ ಅಂತ ಹೇಳಿ ಮತ್ತೆ ಅವ್ರು ಕುತ್ಕೊಂಡು ದೇವ್ರ ಸಗಣೆ ಹೆಂಗ್ ಆರಾಧಿಸ್ತಾರೋ, ಅವ್ರ ಆರಾಧನೆ ನೋಡಿದ್ರೆ ಇನ್ನು ದೇವ್ರನ್ನ ಅವರಷ್ಟು ಪರವಶಿಸ್ತಾರೋ, ಇನ್ನ ಬಗ್ಲಿರೋರು ನೋಡಿದ್ರು ಕೂಡ ಎಷ್ಟು ಭಕ್ತಿ ಅಂದ್ರೆ ಅನ್ಕೋಬೇಕು. ಒಳಗೆಲ್ಲ ಹೊಟ್ಟೆಗಿಚ್ಚಿರುತ್ತೆ, ಒಳಗೆಲ್ಲ. ಅದಕ್ಕೆ ಹೇಳ್ತಾನೆ, ವೇಷಿನ ನಾವು ಕ್ಷಮಿಸ್ತೀವಿ, ವೇಷಧಾರನ ನಾವು ಕ್ಷಮಿಸುದಿಲ್ಲ ಅಂತ. ಮನುಷ್ಯರು ಮೇಲೆ ರೂಪ ನೋಡ್ತಾರ, ದೇವರು ಅಂತರವೇ ರೂಪ ನೋಡ್ತಾರ, ಪರಿಶೀಲಿಸ್ತಾರೆ, ಸ್ಕ್ಯಾನ್ ಮಾಡ್ತಾನ. ಪ್ರತಿ ಆಲೋಚನೆ ಕೂಡ ಅಲ್ಲಿ ಸ್ಕ್ಯಾನ್ ಆಗ್ತಾವ, ಅಲ್ಲಿ ತಪ್ಪಿಸ್ಕೊಳಕ್ ಆಗೋದಿಲ್ಲ.